ರಾಜ್ಯದ ಮಹಾನಗರಗಳಲ್ಲಿ ಕರ್ನಾಟಕ ಸಾರ್ವಜನಿಕ ಸುರಕ್ಷತಾ ಕಾಯ್ದೆ ಜಾರಿಯಾಗಿದ್ದು ಪ್ರತಿಯೊಂದು ವಾಣಿಜ್ಯ ಸಂಕೀರ್ಣಗಳ ಮಾಲೀಕರು ತಮ್ಮದೇ ವೆಚ್ಚದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆ ಮಾಡಬೇಕು ಮತ್ತು ಅದು 1 ತಿಂಗಳ ದಾಖಲೆ ಸಂಗ್ರಹಿಸುವಷ್ಟು ಬ್ಯಾಕಪ್ ಹೊಂದಿರಬೇಕು. ವಿಶೇಷವಾಗಿ ದಿನವೊಂದಕ್ಕೆ ನೂರಾರು ಮಂದಿ ಓಡಾಡುವ ಪ್ರದೇಶಗಳಲ್ಲಿ ಅಳವಡಿಕೆ ಕಡ್ಡಾಯವಾಗಿದೆ. ತಮಿಳುನಾಡು, ಆಂಧ್ರಪ್ರದೇಶದಲ್ಲಿ ಇಂತಹ ಕಾಯ್ದೆ ಜಾರಿಯಲ್ಲಿದ್ದು ಪರಿಣಾಮಕಾರಿ ಅನುಷ್ಠಾನಗೊಂಡು ಯಶಸ್ವಿಯಾಗಿದೆ. ಅದೇ ಮಾದರಿಯಲ್ಲಿ ರಾಜ್ಯದಲ್ಲೂ ಕಾಯ್ದೆ ರಚಿಸಿ ಜಾರಿಗೊಳಿಸಲಾಗಿದೆ. ಸಿಸಿಟಿವಿ ಪ್ರವೇಶ ಮತ್ತು ನಿರ್ಗಮನ ದ್ವಾರ ಸಾರ್ವಜನಿಕ ಸ್ಥಳ ಕೇಂದ್ರೀಕರಿಸಿ ಹಾಕಬೇಕು. ಸಿಸಿ ಕ್ಯಾಮೆರಾಗಳಲ್ಲಿ ಸರಿಯಾದ ದೃಶ್ಯಾವಳಿಗಳ ಮೇಲೆ ಇನ್ನು ಮುಂದೆ ಪೊಲೀಸ್ ಇಲಾಖೆಗಳು ನಿಗಾ ಇಡಲಿದೆ. ಪೊಲೀಸ್ ಇಲಾಖೆಗೆ ಅಗತ್ಯ ಬಿದ್ದಾಗ ಆ ದಾಖಲೆಗಳನ್ನು ಹಸ್ತಾಂತರಿಸಬೇಕು ಎಂದು ಕಾಯ್ದೆಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ. ರಾಜ್ಯಾದ್ಯಂತ ಈ ನಿಯಮ ಜಾರಿಗೊಳಿಸಲಾಗಿದ್ದು ಇದರ ಮೇಲೆ ನಿಗಾ ಇಡಲು ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಎಸಿಪಿ ನೇತೃತ್ವದ ಒಂದು ಸಮಿತಿ ಮತ್ತು ಇನ್ಸ್ಪೆಕ್ಟರ್ ನೇತೃತ್ವದ ಇನ್ನೊಂದು ಸಮಿತಿ ರಚಿಸಲಾಗಿದೆ. ಪ್ರತಿಯೊಂದು ವಾಣಿಜ್ಯ ಸಂಕೀರ್ಣ ಕಟ್ಟಡಗಳಲ್ಲಿ ಸಿಸಿಟಿವಿಗಳನ್ನು ಕಡ್ಡಾಯವಾಗಿ ಬಳಕೆ ಮಾಡಬೇಕು. ಈ ಸಮಿತಿ ಪ್ರತಿ ಕಟ್ಟಡ ಮಾಲೀಕರಿಗೆ ಸಿಸಿಟಿವಿ ಅಳವಡಿಕೆಗೆ ಸೂಚನೆ ನೀಡಲಿದೆ. ಸೂಚನೆ ಬಳಿಕವೂ 1 ತಿಂಗಳು ವಿಳಂಬವಾದರೆ 5,000 ರೂಪಾಯಿ ದಂಡ, 2 ತಿಂಗಳು ವಿಳಂಬವಾದಲ್ಲಿ 10,000 ರೂಪಾಯಿ ದಂಡ ವಿಧಿಸಲಿದೆ. ಇದಾದ ಬಳಿಕವೂ ಸಂಬಂಧಪಟ್ಟವರು ಯಾವುದೇ ಪ್ರತಿಕ್ರಿಯೆ ನೀಡದಿದ್ದಲ್ಲಿ ಸಂಬಂಧಪಟ್ಟ ಸಂಕೀರ್ಣದ ಲೈಸೆನ್ಸ್ ರದ್ದು ಮಾಡಲು ಶಿಫಾರಸು ಅಥವಾ ಬೀಗ ಹಾಕುವ ಹಕ್ಕನ್ನು ಸಮಿತಿ ಹೊಂದಿದೆ. ಆದರೆ ಧಾರ್ಮಿಕ ಕೇಂದ್ರ ಮತ್ತು ಶಿಕ್ಷಣ ಸಂಸ್ಥೆಗೆ ಇದರಲ್ಲಿ ವಿನಾಯಿತಿ ನೀಡಲಾಗಿದೆ. ಸಂಕೀರ್ಣಗಳಿಗೆ ಅಳವಡಿಸಿದ ಸಿಸಿ ಕ್ಯಾಮೆರಾವನ್ನು ಸಂಬಂಧಪಟ್ಟ ಠಾಣೆಯ ಇನ್ಸ್ಪೆಕ್ಟರ್, ಸಹಾಯಕ ಪೊಲೀಸ್ ಕಮಿಷನರ್ ಯಾವುದೇ ಸನ್ನಿವೇಶದಲ್ಲೂ ಯಾವ ನೋಟಿಸು ನೀಡದೆ ತಪಾಸಣೆ ಮಾಡಬಹುದಾಗಿದೆ. ತಪಾಸಣೆ ಸಂದರ್ಭ ಏನಾದರೂ ಲೋಪ ಕಂಡು ಬಂದಲ್ಲಿ ಮೇಲಾಧಿಕಾರಿಗಳಿಗೆ ವರದಿ ನೀಡಬಹುದಾಗಿದೆ. ಸಮಿತಿ ಕೈಗೊಂಡ ನಿರ್ಧಾರದ ವಿರುದ್ಧ 1ನೇ ಹಂತದಲ್ಲಿ ಡಿಸಿಪಿ, 2ನೇ ಹಂತದಲ್ಲಿ ಕಮಿಷನರ್ ಅವರಿಗೆ ಮೇಲ್ಮನವಿ ಸಲ್ಲಿಸುವ ಅವಕಾಶವನ್ನು ಕಾಯ್ದೆಯಲ್ಲಿರಿಸಲಾಗಿದೆ.